ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವದ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. 1923ಕ್ಕೆ ಪ್ರಾರಂಭವಾದಂಥ ಶಾಲೆ 2023ಕ್ಕೆ 100 ವರ್ಷ ತುಂಬಿರ್ತದೆ. ಆದರೆ ಕಾರಣಾಂತರಗಳಿಂದ ನಾವು ಸ್ವಲ್ಪ 1 ವರ್ಷ ತಡ ಆಗಿದೆ. ಆದರೂ ಕೂಡ ನಮ್ಮ ಉದ್ದೇಶ ಈ ಶಾಲೆಯನ್ನು ಉಳಿಸಬೇಕು ಅಂತ. ಕನ್ನಡ ಶಾಲೆಯಲ್ಲಿ ಮಕ್ಕಳು ದಿನ ದಿನ ಕಡಿಮೆ ಆಗುತ್ತಿರುವಂಥ ಈ ಸಂದರ್ಭದಲ್ಲಿ ಉಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕ ಭವನವನ್ನು ಕೂಡ ನಿರ್ಮಾಣ ಮಾಡಿ ಆ ಮುಖಾಂತರವಾಗಿ ಇನ್ನು ಮುಂದಿನ ನಮ್ಮ ಯೋಜನೆ ಅಂತ ಹೇಳಿದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಒಂದು ಹಾಗೆ ಮಾಡುವಂತಹ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಸಾರ್ವಜನಿಕರು ಮತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಭಾಗವಹಿಸುವ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಇಷ್ಟರವರೆಗೆ ಅಂದರೆ ನಾವು ನೋಡುವಂತಹ ಸಂದರ್ಭದಲ್ಲಿ ಎಲ್ಲರ ಭಾಗವಹಿಸುವಿಕೆ ನಮಗೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಶಾಲೆಯನ್ನು ಉಳಿಸಿ ಕೇವಲ ಇದು ಒಂದು ಶತಮಾನದ ಈ ಒಂದು ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಿರದೆ ಮುಂದಿನ ಶಾಲೆಯ ಬೆಳವಣಿಗೆಯ ದೃಷ್ಟಿಯಿಂದ ನಾವೆಲ್ಲ ಒಂದು ಕಮಿಟಿಗಳನ್ನು ಮಾಡಿಕೊಂಡು ಈಗಾಗಲೇ ಮಕ್ಕಳನ್ನು ಅವರನ್ನು ಕರೆತರುವಂತಹ ಉಚಿತ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ದೂರದಿಂದ ಇರದೆ ಆ ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ ಮಕ್ಕಳು. ಹಾಗೆ ಅದನ್ನು ಕೂಡ ಉಳಿಸಿ ಬೆಳೆಸುವಲ್ಲಿ ಎಲ್ಲ ಅಲ್ಲಿ ಭಾಗವಹಿಸುವಂಥ ಗಣ್ಯರಿಗೂ ಈ ರೀತಿಯ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವ ದೃಷ್ಟಿ ಅವರ ಸಹಕಾರವನ್ನು ಕೂಡ ಒಂದು ಪಡೆಯುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಎಲ್ಲ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬರುವಲ್ಲಿ ತಮ್ಮ ಪತ್ರಕರ್ತರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವ ಆಚರಣೆಯ ಒಂದು ಆಮಂತ್ರಣವನ್ನು ತಮ್ಮ ಮೂಲಕ ಹಂಚಿಕೊಳ್ಳಲು ಇಷ್ಟಪಡ್ತೇವೆ. ಇದೇ ಬರುವ ತಾರೀಕು 14 ಮತ್ತು 15ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವ ಆಚರಣೆಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಶತಮಾನೋತ್ಸವ ಆಚರಣೆಯ ಪೂರ್ವಭಾವಿಯಾಗಿ ನಾವು 2 ವರ್ಷಗಳ ಹಿಂದೆ ಒಂದು ಶತಮಾನ ಸಮಿತಿಯನ್ನು ಮಾಡಿ ಆ ಸಮಿತಿಯ ಮುಖಾಂತರ 100 ವರ್ಷಗಳನ್ನು ಪೂರೈಸಿದಂತಹ ನಮ್ಮ ಈ ಶಾಲೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಸಂಭ್ರಮವನ್ನು ಆಚರಿಸಬೇಕು. ಅದೇ ರೀತಿ ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಸಂದೇಶವನ್ನು ನೀಡಬೇಕು, ಊರಿಗೆ ಉತ್ತಮ ಸಂದೇಶವನ್ನು ನೀಡಬೇಕಂತ ಹೇಳುವ ಉದ್ದೇಶದಿಂದ ವಿವಿಧ ಕಾಮಗಾರಿಗಳಿಗೆ ನಾವು ಆಲೋಚನೆಯನ್ನು ಮಾಡಿದೆವು. ಅಂತಹ ಸಂದರ್ಭಗಳಲ್ಲಿ ನಮಗೆ ಮೊಟ್ಟಮೊದಲಿಗೆ ನಮ್ಮ ಮನಸ್ಸಿಗೆ ಬಂದದ್ದು ಶತಮಾನೋತ್ಸವ ಆಚರಣೆ ಮಾಡುವಾಗ ನಾವು ಒಂದು ಶತಮಾನೋತ್ಸವ ಭವನವನ್ನು ಮಾಡಬೇಕಂತ ಹೇಳಿ. ಆ ಶತಮಾನೋತ್ಸವ ಭವನವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಒಂದು ಅಂದಾಜು ಖರ್ಚನ್ನು ನಾವು ಆಲೋಚಿಸಿದಾಗ ಒಂದು ಅಂದಾಜು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಅದಕ್ಕೆ ಒಂದು ಎಸ್ಟಿಮೇಷನ್ ತಯಾರಿಸಿದೆವು. ಅಂತಹ ಸಂದರ್ಭದಲ್ಲಿ ನಾವು ಹಣದ ಕ್ರೋಢೀಕರಣವನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳುವಾಗ ನಾವು ನಮ್ಮ ದೇಶದ ಪ್ರತಿಷ್ಠಿತ ತೈಲಾಗಾರವಾದಂತಹ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ ಇದಕ್ಕೆ CSR ಫಂಡಿಗೆ ನಾವೊಂದು ಮನವಿಯನ್ನು ಕೊಟ್ಟೆವು. ಆ ಮನವಿಗೆ ತಕ್ಷಣ ಸ್ಪಂದಿಸಿದಂತಹ MRPL ಸಂಸ್ಥೆ CSR ಅಡಿಯಲ್ಲಿ 30 ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿತು. ಆ 30 ಲಕ್ಷ ರೂಪಾಯಿಗಳು ಬಿಡುಗಡೆಗೊಂಡ ತಕ್ಷಣ ನಾವು ಕಾಮಗಾರಿಯನ್ನು ಆರಂಭಿಸಿದೆವು. ಆ ಕಾಮಗಾರಿಯನ್ನು ಆರಂಭಿಸಿ ತದನಂತರ ಅದು ಉಳಿದ ಹಣವನ್ನು ಯಾವ ರೀತಿಯಲ್ಲಿ ಕ್ರೋಢೀಕರಿಸಿದೆ ಅಂತ ಹೇಳುವಾಗ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ನಾವು ಮನವಿಯನ್ನು ಮಾಡಿದೆವು. ಆ ಎಲ್ಲ ಮನವಿಗಳಿಗೆ ಸ್ಪಂದಿಸಿದಂತಹ ನಮ್ಮ ಆ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಊರಿನವರು ಉತ್ತಮ ಒಂದು ಸ್ಪಂದನೆಯನ್ನು ಕೊಟ್ಟರು. ಅದರಲ್ಲಿ ಮೊದಲಾಗಿ ಕಟ್ಟಡವನ್ನು ಆರಂಭಿಸುವಾಗ ನಮ್ಮ ಕೈಕಾರದವರೇ ಆದಂತಹ ಸರ್ಕಾರಿ ಅರಣ್ಯ ಇಲಾಖೆಯಲ್ಲಿ DFO ಆಗಿದ್ದುಕೊಂಡು ನಮ್ಮೊಟ್ಟಿಗೆ ಇದ್ದಂತಹ ದಿವಂಗತ ಪನಡ್ಕ ಮಂಜುನಾಥ ಶೆಟ್ಟಿಯವರ ಧರ್ಮಪತ್ನಿ ವಿಜಯಮ್ಮ ಶೆಟ್ಟಿ ಹಾಗೂ ಅವರ ಪುತ್ರ ಮಣ್ವಿ ಶೆಟ್ಟಿಯವರು ನಾವು ನಮ್ಮ ತಂದೆಯ ಹೆಸರಿನಲ್ಲಿ ಮಣ್ವಿ ಶೆಟ್ಟಿಯವರು ನಮ್ಮ ತಂದೆಯ ಹೆಸರಿನಲ್ಲಿ 5 ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದರು. ಅದೇ ರೀತಿ ನಮ್ಮ ಕೈಕಾರದವರಾದಂತಹ ಅಹಿಲ್ಯ ನಗರ ಮೊದಲಿನ ಅಹಮದ್ ನಗರ ಇಲ್ಲಿ ಶ್ರೇಷ್ಠ ಉದ್ಯಮಿಯಾಗಿರುವಂತಹ ಕೈಕಾರದವರಂಥ ಶ್ರೀ KK ಶೆಟ್ಟಿಯವರು 5 ಲಕ್ಷ ರೂಪಾಯಿಗಳ ಘೋಷಣೆಯನ್ನು ಮಾಡಿದರು. ಹೀಗೆ ನಾವು ಈ ಕಾರ್ಯವನ್ನು ಆರಂಭಿಸುವಾಗ ನಮಗೆ ಉತ್ತಮವಾದ ಸ್ಪಂದನೆಯನ್ನು ದೊರಕಿತು. ನಾವು ನಮ್ಮ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೇಗಳ ಹತ್ರ ನಾವು ಎಲ್ಲ ವಿಚಾರವನ್ನು ಹಂಚಿಕೊಂಡಾಗ ಅವರು ಬಹಳ ಸಂತೋಷದಿಂದ ತೃಪ್ತಿಪಟ್ಟು ನಾವು ಕ್ರೀಡಾಂಗಣ ಅಭಿವೃದ್ಧಿಗೆ ನಿಮ್ಮ ಅನುದಾನ ಬೇಕು ಅಂತ ಹೇಳುವಾಗ ತಕ್ಷಣ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಕ್ರೀಡಾಂಗಣದ ಅಭಿವೃದ್ಧಿಗೆ ನೀಡಿದರು. ಹಾಗಾಗಿ ಆ ಕ್ರೀಡಾಂಗಣದ ಅಭಿವೃದ್ಧಿಯನ್ನು ನಮ್ಮ ಶಾಲೆಯ ಹಿಂಭಾಗದಲ್ಲಿರುವಂತಹ ಒಂದು 2 ಎಕರೆ ಜಾಗದಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿಯನ್ನು ನಾವು ಆರಂಭಿಸಿದೆವು. ತದನಂತರ ನಾವು ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರ ವಿನಂತಿಯನ್ನು ಮಾಡಿದಾಗ
ಅವರು ಕೂಡ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಕ್ರೀಡಾಂಗಣದ ಅಭಿವೃದ್ಧಿಗೆ ಬಿಡುಗಡೆಗೊಳಿಸುವುದು. ಹೀಗೆ ನಮ್ಮ ಶತಮಾನೋತ್ಸವದ ಸಂಭ್ರಮದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿ ಕೂಡ ಆಗ್ತಾ ಉಂಟು. ಹೊಸ ಕ್ರೀಡಾಂಗಣ ಅಂದಾಜು 200 ಮೀಟರ್ನ ಒಂದು ಟ್ರ್ಯಾಕ್ ಆಗುವಂತಹ ಒಂದು ಕ್ರೀಡಾಂಗಣ ಈಗ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ. ಬಂಧುಗಳೇ, ನಾವೆಲ್ಲ ಆಚರಣೆಯನ್ನು ಮಾಡಬೇಕಂತ ಹೇಳಿದರೆ ನಮಗೆ ಆದಂಥ ಒಂದು ಸರ್ಕಾರಿ ಶಾಲೆ ಆದ ಕಾರಣ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಇಲಾಖೆಯಲ್ಲಿ ಅವರ ಎಲ್ಲ ಮನವಿಯನ್ನು ಹಾಗೂ ಅವರಿಗೆ ಬೇಕಾದಂಥ ಒಂದು ಪ್ರೋಟೋಕಾಲ್ ಪ್ರಕಾರ ನಾವು ಅವ್ರ ಮಾತಾಡಿದಾಗ ನಮ್ಮ ಕ್ಷೇತ್ರದ ಆಗಿನ BO ಆಗಿದ್ದಂತಹ ಲೋಕೇಶ್ ಸರ್ ಅವರು ಕೂಡ ತಕ್ಷಣ ಸ್ಪಂದಿಸಿ ಎಲ್ಲ ವ್ಯವಸ್ಥೆಗಳು ನಮಗೆ ರೂಢಿಸಿಕೊಟ್ರು. ಈಗಿನ BO ಆದಂತಹ ವಿಷ್ಣು ಪ್ರಸಾದ್ ಸರ್ ಕೂಡ ಅವರು ತಕ್ಷಣ ಸ್ಪಂದಿಸಿ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ರು. ಅದೇ ರೀತಿ ನಮ್ಮ ಉಪನಿರ್ದೇಶಕರಾದಂತಹ ಸನ್ಮಾನ್ಯ ಶಶಿಧರ್ ಸರ್ ಅವರು ನಾವು ಕಾರ್ಯಕ್ರಮವನ್ನು ಮಾಡುವಾಗ ಅವರ ವಿನಂತಿಯನ್ನು ಮಾಡಿಕೊಂಡಾಗ ಅವರು ತಕ್ಷಣ ಅವರ ಒಂದು ಒಪ್ಪಿಗೆಯನ್ನು ನೀಡಿ ಈ ಕಾರ್ಯಕ್ರಮವನ್ನು ಮಾಡಲು ಅನುಮತಿಯನ್ನು ಮಾಡಿಕೊಟ್ರು. ಅದೇ ರೀತಿ ನಾವು ಒಟ್ಟಿಗೆ 2 ವರ್ಷದಿಂದ ಅಂದಾಜು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಅಂದರೆ 100 ವರ್ಷಕ್ಕೆ 100 ಲಕ್ಷದ ಒಂದು ಕೆಲಸ ಆಗಬೇಕಂತ ಹೇಳುವಂಥ ಇಚ್ಛೆಯನ್ನು ಮನದಲ್ಲಿಟ್ಟುಕೊಂಡು ನಾವು ಅಂದಾಜು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಅದರಲ್ಲಿ ಒಂದು 50 ಲಕ್ಷ, ಅಂದರೆ ಅದು ಅಂದಾಜು 60 ಲಕ್ಷದವರೆಗೆ ಮುಟ್ತದೆ ಆ ಒಂದು ಶತಮಾನೋತ್ಸವ ಭವನ. ಅದರೊಟ್ಟಿಗೆ ನಾವು ಕ್ರೀಡಾಂಗಣದ ಅಭಿವೃದ್ಧಿ 10 ಲಕ್ಷ, ಅದರೊಟ್ಟಿಗೆ ನಮ್ಮ ನರೇಗಾ ಯೋಜನೆ ಅಡಿಯಲ್ಲಿ ಒಳಮುಗ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ತ್ರಿವೇಣಿ ಪಲ್ಲತ್ತಾರು ಇವರು ಹಾಗೂ ಆಗಿನ PDO ಆಗಿದ್ದ ಅವಿನಾಶ್ ಅವರು ಇವರೆಲ್ಲ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟು ನರೇಗಾದಲ್ಲಿ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕಾಂಪೌಂಡನ್ನು ನಾವು ನಿರ್ಮಿಸಿದೆವು. ಅದೇ ರೀತಿ ಆಗಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಿಂದ ನಮಗೆ 4.5 ಲಕ್ಷ ರೂಪಾಯಿಗಳ ಅನುದಾನ ಒದಗಿ ಬಂತು. ಆ ಅನುದಾನದಲ್ಲಿ ನಾವು ಎಲ್ಲ ನಮ್ಮ ಶಾಲೆಯ ತರಗತಿಗಳಿಗೆ ಟೈಲ್ಸ್ ಅಳವಡಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದೆವು. ಇದೆಲ್ಲ ಮುಗಿಸಿ ನಾವು ಇನ್ನು 2 ತರಗತಿ ಕೊಠಡಿಗಳಿಗೆ ಕೂಡ ನಾವು ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅದಕ್ಕೆ ಕೂಡ ಬರುವ ಶೈಕ್ಷಣಿಕ ವರ್ಷದಲ್ಲಿ ನಾವು ಸಿಗುವಂಥ ಎಲ್ಲ ಭರವಸೆಗಳು ಒದಗಿದೆ. ಇದೆಲ್ಲ ಸೇರಿ ಒಟ್ಟು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ಕೆಲಸವನ್ನು ಮಾಡುವಂತ ಹೇಳುವಂಥ ಎಲ್ಲರ ಒಗ್ಗಟ್ಟಿನೊಂದಿಗೆ ನಾವು ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಮೊದಲು ನಮ್ಮ ಶಾಲೆಯಲ್ಲಿ ಕಲಿತಿರುವ ವಿದ್ಯಾರ್ಥಿಗಳು ಅಂದಾಜು ಸಂಖ್ಯೆ ಕಡಿಮೆ ಇರುವಾಗ ಆ ಸಂಖ್ಯೆಯನ್ನು ಹೇಗೆ ಸಂಖ್ಯೆಯನ್ನು ವೃದ್ಧಿಸಬೇಕಾದ್ರೆ ಅಲ್ಲಿ ಶಿಕ್ಷಣದ ನೀತಿಯನ್ನು, ಶಿಕ್ಷಣದ ಕ್ರಮವನ್ನು ನಾವು ಉತ್ತೇಜಿಸಬೇಕು. ಸರಿಯಾದ ಸರ್ಕಾರದ ರೀತಿ ನೀತಿಗಳ ಪ್ರಕಾರ ಶಿಕ್ಷಣ ನೀಡಬೇಕಂತ ಹೇಳುವ ಒಂದೇ ಉದ್ದೇಶದಿಂದ ನಮ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಚಂದ್ರ ಕೈಕಾರ ಇವರ ಒಂದು ಸಲಹೆಯಂತೆ ನಾವು ಕೈಕಾರ ಸುತ್ತಮುತ್ತ ಹಾಗೂ ಅಂದಾಜು 18ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಪ್ರತಿ ಮನೆ ಭೇಟಿ ಮಾಡಿ ಕೈಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿಯ ಶಿಕ್ಷಣ ನೀಡಿದೆ. ಅಂದರೆ 2018ರಿಂದ LKG UKG ಶಿಕ್ಷಣವನ್ನು ಆರಂಭಿಸಿ ಅದು ಯಥಾವತ್ತಾಗಿ ಅರ್ಥಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ತದನಂತರ ನಾವು 2023-24ರಲ್ಲಿ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಕೂಡ ಆರಂಭಿಸ್ತೇವೆ. ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸರ್ಕಾರವು ನಮ್ಮ ಮನವಿಗೆ ಒಗ್ಗೊಟ್ಟು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಮುಖಾಂತರ ನಮಗೆ ಆಂಗ್ಲ ಮಾಧ್ಯಮದ ಒಂದು ಅನುಮತಿಯನ್ನು ಕೂಡ ಈ ವರ್ಷ ಕೊಟ್ಟರು. ಹಾಗಾಗಿ ಇದೆಲ್ಲ ಆಂಗ್ಲ ಮಾಧ್ಯಮ, LKG UKG ಮತ್ತು ಕನ್ನಡ ಮಾಧ್ಯಮ ದ್ವಿಭಾಷಾ ಪದ್ಧತಿ ಇದನ್ನೆಲ್ಲ ರೂಢಿಸಿಕೊಂಡು ನಾವು LKGಯಿಂದ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಕೈಕಾರ ಶಾಲೆ ನೀಡುವಂತಹ ಎಲ್ಲ ವ್ಯವಸ್ಥೆಗಳು ಈಗ ನಡೀತಾ ಇದ್ದಾವೆ. ಹಾಗಾಗಿ ನಾವು ಮಕ್ಕಳ ಸಂಖ್ಯೆಯನ್ನು ವೃದ್ಧಿಸಿ ಆ ಮಕ್ಕಳ ಸಂಖ್ಯೆ ಸಾಧಾರಣ ಈಗ 60ಕ್ಕೆ ಮುಟ್ಟಿದೆ. ಹಾಗಾಗಿ ಬರುವ ವರ್ಷಕ್ಕೆ ನಾವು ಅದು 100 ದಾಟುವಂತಹ ಎಲ್ಲ ನಮಗೆ ಈಗ ಭರವಸೆಗಳು ಹಾಗೆಲ್ಲ ನಮ್ಮ ಊರಿನವರು ಹಾಗೂ ಬೇರೆ ಬೇರೆ ಕಡೆಗಳಿಂದ ನಮಗೆ ಕರೆಗಳು ಬರ್ತಾ ಉಂಟು. ಅದೆಲ್ಲ ಬರುವ ವರ್ಷಕ್ಕೆ 100 ವಿದ್ಯಾರ್ಥಿಗಳನ್ನು ದಾಟಿಸುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಅಲ್ಲಿ ಒಂದು ಸುಸ್ಥಿರವಾದ ಶಿಕ್ಷಣವನ್ನು ನೀಡುವಂತಹ ಎಲ್ಲ ಆಲೋಚನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ಈ ಶತಮಾನೋತ್ಸವದ ಆಚರಣೆ ಒಂದು ಅರ್ಥಪೂರ್ಣವಾಗಿರಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ಶತಮಾನೋತ್ಸವ ಭವನದ ಒಟ್ಟಿಗೆ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾಡಿದ್ದು ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಸರ್ಕಾರದ ಗಣ್ಯಾತಿ ಗಣ್ಯರು ಹಾಗೂ ಅನೇಕ ಅತಿಥಿಗಳು ಭಾಗವಹಿಸಲಿದ್ದಾರೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಇರುವವರು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನಸಭಾಧ್ಯಕ್ಷರಾದಂತಹ ಗೌರವಾನ್ವಿತ UT ಖಾದರ್ ಅವರು. ಅದೇ ರೀತಿ ಶತಮಾನೋತ್ಸವದ ಉದ್ಘಾಟನೆಯನ್ನು ಮಾಡುವವರು ಶ್ರೀ ದಿನೇಶ್ ಗುಂಡ್ರವರು, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ಅದೇ ರೀತಿ ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ಮಾಡಲಿದ್ದಾರೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಂತ ಮಧು ಬಂಗಾರಪ್ಪನವರು. ಅದೇ ರೀತಿ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರು. ಇದರೊಟ್ಟಿಗೆ
ಬಹುಮಾನ ವಿವಿಧ ಸ್ಪರ್ಧೆಗಳನ್ನು ನಾವು ಮಾಡಿ ಕ್ರೀಡಾಕೂಟಗಳನ್ನು ಮಾಡಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡಿ ಊರಿನವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳೆಲ್ಲ ವಿವಿಧ ಸ್ಪರ್ಧೆಗಳನ್ನು ನಾವು ಮಾಡಿ ಅನೇಕ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ. ಈ ಬಹುಮಾನ ವಿತರಣೆ ಮಾಡೋ ನಮ್ಮ ನೆಚ್ಚಿನ ಸಂಸದರಂತಹ ಕ್ಯಾಪ್ಟನ್ ಬ್ರಿಜೇಶ್ ಚಾವ್ಟಾ ಇವರು. ಅದೇ ರೀತಿ ನಾವು ಕಳೆದ 100 ವರ್ಷಗಳಲ್ಲಿ ಕೈಕಾರ ಶಾಲೆಯಲ್ಲಿ ಕಲಿತಂತಹ 100 ಹಿರಿಯ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರು ಈ ದೇಶಕ್ಕೆ ಸಲ್ಲಿಸುವಂಥ ಸೇವೆಯನ್ನು ಹಾಗೂ ಉದ್ಯಮಗಳಿರ್ಬೋದು ಅವರ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು ಸಲ್ಲಿಸುವಂಥ ಸೇವೆಯನ್ನು ಗುರುತಿಸಿ 100 ಜನ ವಿದ್ಯಾರ್ಥಿಗಳನ್ನು ಹಿರಿಯ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಸನ್ಮಾನ್ಯ ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಅವರು, ಹೇರಮ್ಮ ಇಂಡಸ್ಟ್ರೀಸ್ ಮುಂಬೈ ಇವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಅದೇ ರೀತಿ ಶತಮಾನೋತ್ಸವ ಭವನದ ಉದ್ಘಾಟನೆಯನ್ನು ನಮ್ಮ MRPL ಸಂಸ್ಥೆಯ ಆಡಳಿತ ವಿಭಾಗದ HR ಗ್ರೂಪ್ ಜನರಲ್ ಮ್ಯಾನೇಜರ್ ಆದಂಥ ಶ್ರೀ ಕೃಷ್ಣ ಹೆಗಡೆ ನಿಯಾರ್ ಇವರು ಮಾಡಲಿದ್ದಾರೆ. ಅದೇ ರೀತಿ ನಾವು ಈಗ ತಾನೇ ಹೇಳಿದಾಗೆ ಹೊರಡ್ಕ ಮಂಜುನಾಥ ಶೆಟ್ಟಿ DFO ಇವರ ವೇದಿಕೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರ ಧರ್ಮಪತ್ನಿ ಶ್ರೀಮತಿ ವಿಜಯ ಮಂಜುನಾಥ ಶೆಟ್ಟಿ ಕೈಕಾರ ಇವರು. ಅದೇ ರೀತಿ ನಾವು ಈಗ ತಾನೇ ಹೇಳಿದಾಗೆ ಶ್ರೀಮಾನ್ KK ಶೆಟ್ಟಿ ಅವರು ಅಹಿಲ್ಯಾನಗರದ ಶ್ರೇಷ್ಠ ಉದ್ಯಮಿಗಳು. ಅವರು ತಮ್ಮ ತಾಯಿಯ ಹೆಸರಿನಲ್ಲಿ ಆ ರಂಗಮಂದಿರವನ್ನು ಕೂಡ ಶಾಲೆಗೆ ಸಮರ್ಪಿಸಿದ್ದಾರೆ. ಆ ರಂಗಮಂದಿರದ ವೆಚ್ಚ 5 ಲಕ್ಷ ರೂಪಾಯಿಗಳು. ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ರಂಗಮಂದಿರದ ಉದ್ಘಾಟನೆಯನ್ನು ಮಾನ್ಯ KK ಶೆಟ್ಟಿ ಅವರು ನೆರವೇರಿಸಿಕೊಡಲಿದ್ದಾರೆ. ಇದರೊಟ್ಟಿಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಜುನಾಥ್ ಭಂಡಾರಿಯವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿ ನಮ್ಮ ಮಾಜಿ ಶಾಸಕರುಗಳಂತಹ ಶಕುಂತಲಾ ಟಿ ಶೆಟ್ಟಿಯವರು, ಅದೇ ರೀತಿ ಮಲ್ಲಿಕಾ ಪ್ರಸಾದ್ ಭಂಡಾರಿಯವರು ಇವರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ತ್ರಿವೇಣಿ ಪಲ್ಲತ್ತಾರು, ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದ ಶ್ರೀ ಕಾವು ಹೇಮನಾಥ ಶೆಟ್ಟಿಯವರು, MRPL ಸಂಸ್ಥೆಯ ಚೀಫ್ ಜನರಲ್ ಮ್ಯಾನೇಜರ್ ಅಂತ ಶ್ರೀ ಮನೋಜ್ ಕುಮಾರ್ ಅವರು, ಅದೇ ರೀತಿ ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ರೈಟ್ ವೇ ಇಂಡಿಯಾದ ಶ್ರೀ ಮನಮೋಹನ್ ರೈ ಚೆಲ್ಲಿಯಡ್ಕ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಭರವಸೆ ಹಾಗೂ ನಮಗೆ ಬೇಕಾದ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಉಪನಿರ್ದೇಶಕರು, ಶಿಕ್ಷಣ ಇಲಾಖೆ ಉಪನಿರ್ದೇಶಕರಂತ ಶ್ರೀ ಶಶಿಧರ್ ಸರ್ ಅವರು ಕೂಡ ನಾಳೆ ದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದುಕೊಂಡು, ನಮ್ಮ BO ಅಂತ ಶ್ರೀ ವಿಷ್ಣು ಪ್ರಸಾದ್ ಸರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿದ್ದುಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಹರಸಲಿದ್ದಾರೆ. ಅದೇ ರೀತಿ ನಮಗೆ ಹಿರಿಯ ವಿದ್ಯಾರ್ಥಿಗಳಾಗಿರುವಂತಹ ಎಲ್ಲರನ್ನು ನಾವು ಶ್ರೇಷ್ಠ ಉದ್ಯೋಗಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ವಕೀಲರ್ಸ್ ಇರ್ಬೋದು, ಸಹಕಾರಿಗಳಿರ್ಬೋದು, ರಾಜಕೀಯ ರಂಗದಲ್ಲಿ ಮಿಂಚಿದವರು ಇರ್ಬೋದು, ನಮ್ಮ ಹಿರಿಯ ವಿದ್ಯಾರ್ಥಿಗಳವರನ್ನೆಲ್ಲ ಅತಿಥಿಗಳಾಗಿ ಅಂದಾಜು 27 ಜನರನ್ನು ನಾವು ಅತಿಥಿಗಳಾಗಿ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಎಲ್ಲರೂ ಬರುವಂತಹ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಮರುದಿವಸ ಮಧ್ಯಾಹ್ನ 12 ಗಂಟೆಗೆ ಮತ್ತೊಂದು ಸಭಾ ಕಾರ್ಯಕ್ರಮ ನೆರವೇರಲಿದೆ. ಅದರಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ನಮ್ಮ ಶತಮಾನ ಸಮಿತಿಯ ಅಧ್ಯಕ್ಷರಂತ ಶ್ರೀ ಪ್ರಕಾಶ್ ಚಂದ್ರ ಕೈಕಾರ ಇವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೂಡ ಬಹುಮಾನ ವಿತರಣೆ ನಡೆಯಲಿದೆ. ಅದಕ್ಕೆ ನಮ್ಮ ಪುತ್ತೂರಿನ ಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ MK ಪ್ರಸಾದ್ ಇವರು ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಭಾಗವಹಿಸಬೇಕಂತ ನಮ್ಮ ವಿನಮ್ರ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಮರುದಿವಸ 15ನೇ ತಾರೀಕು ಸಂಜೆ ಗಂಟೆ 5:30ಕ್ಕೆ ನಮ್ಮ ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಮಾಡಲಿದ್ದಾರೆ ಮಾನ್ಯ ಮಾಜಿ ಸಂಸದರಂತ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಹೌದು. ಮುಖ್ಯ ಅತಿಥಿಗಳಾಗಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಭೋಜೇಗೌಡರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಕಿಶೋರ್ ಬೊಟ್ಯಾಡಿ ಅವರು, ಅದೇ ರೀತಿ ಮಾಜಿ ಶಾಸಕರುಗಳಾದಂಥ ಸಂಜೀವ್ ಮಠಂದೂರು ಅವರು, ಮಲ್ಲಿಕಾ ಪ್ರಸಾದ್ ಅವರು ಇವರೆಲ್ಲ, ಅದೇ ರೀತಿ ಎಲ್ಲ ನಮ್ಮ ಪಂಚಾಯತಿನ ಸದಸ್ಯರುಗಳು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಅಂತ ಹೇಳುವಂಥ ವಿನಂತಿಯೊಂದಿಗೆ ಈ ಎಲ್ಲ ಕಾರ್ಯಕ್ರಮವನ್ನು ಕ್ರೋಢೀಕರಣ ಮಾಡುವಾಗ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. 14ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯ ನಂತರ ಶ್ರೀ ವಿಠಲ್ ನಾಯಕ್ ಕಲ್ಲಡ್ಕ ಇವರ ಒಂದು ನೇತೃತ್ವದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಅಂತ ಒಂದು ಉತ್ತಮವಾದ ಕಾರ್ಯಕ್ರಮ ಅಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಬಂಧುಗಳು ಭಾಗವಹಿಸಬೇಕು. ಅದೇ ರೀತಿ 2ನೇ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 15ನೇ ತಾರೀಕು 2 ಗಂಟೆಯಿಂದ ಪಟ್ಲ ಫೌಂಡೇಶನ್ನ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಕೂಡ ನಡೆಯಲಿದೆ. 2 ಗಂಟೆಯಿಂದ 5 ಗಂಟೆವರೆಗೆ ಸಮಾರಂಭದ ಮೊದಲು ಇದೆಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು. ಅದೇ ರೀತಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಒಂದು ಗುಂಪನ್ನು ಮಾಡಿಕೊಂಡು ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡುವಂತಹ ಒಂದು ತುಳು ನಾಟಕವನ್ನು ಕೂಡ 15ನೇ ತಾರೀಕಿನ ಸಮಾರೋಪ ಸಮಾರಂಭದ ನಂತರ ನೆರವೇರಿಸಿದರೆ ಅದರಲ್ಲಿ ಕೂಡ ತಾವು ಭಾಗವಹಿಸಬೇಕು. ತಮ್ಮ
ಶಾಲಾ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಮುಖ್ಯ ಗುರುಗಳ ಒಂದು ನೇತೃತ್ವದಲ್ಲಿ ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಅದು ಕೂಡ ಅಂದಾಜು 2 ರಿಂದ 3 ಗಂಟೆಗಳ ಕಾಲ ಅದು ನಡೆಯಲಿದೆ. ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಇದೆಲ್ಲ ಕಾರ್ಯಕ್ರಮದಲ್ಲಿ ತಾವು ಸಾರ್ವಜನಿಕರು ಎಲ್ಲ ಬಂಧುಗಳು ಭಾಗವಹಿಸಿ ಕೈಕಾರ ಶಾಲೆಯಲ್ಲಿ ನಡೆಯುವಂತಹ ಈ ಒಂದು ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಬೇಕು. ಹಾಗೂ ನಮ್ಮ ಉದ್ದೇಶ ಏನಂತ ಹೇಳಿದರೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡುವಂತಹ ಒಂದು ಸರ್ಕಾರಿ ಸಂಸ್ಥೆಯಾಗಬೇಕು. ಅದೇ ರೀತಿ ನಮ್ಮ ಶಾಸಕರ ಅವರ ಹತ್ರ ಕೂಡ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ನಾವು ನೀಡುವಂತಹ ಎಲ್ಲ ಮನವಿಗಳಿಗೆ ಅವರು ಸ್ಪಂದಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಎಲ್ಲ ಕೆಲಸಗಳಿಗೆ ಸ್ಪಂದಿಸುವಂಥ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ತಾವುಗಳು ಸಾರ್ವಜನಿಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೂ ಊರಿನವರು ಎಲ್ಲ ಇದರಲ್ಲಿ ಭಾಗವಹಿಸಿ ತಮ್ಮ ಶತಮಾನ ಸಮಾರಂಭವನ್ನು ಒಂದು ಉತ್ತಮ ಸಂದೇಶವನ್ನು ಕೊಡುವಂಥ ಸಮಾರಂಭವಾಗಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸಿ ನಿಮ್ಮನ್ನೆಲ್ಲ ಆಹ್ವಾನಿಸ್ತಾ ಇದ್ದೇವೆ. ಈಗ ನಮ್ಮ ಕೈಕಾರ ಶಾಲೆಯಲ್ಲಿ LKG ಇಂದ 7ನೇ ಕ್ಲಾಸಿನವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.